ತಂದೆ ಇದು ಬಂಗುಡೆ ಬೆಳಿಗ್ಗೆನೆ ಖಾಲಿಯಾಗಿದೆ ಅಂತೆ, ಅಂದರೆ ಇವತ್ತು ಹಾಫ್ ಕೆ ಜಿಗೆ ಇಷ್ಟು ಸಿಕ್ಕಿತು. ಎಷ್ಟು ಫ್ರೆಂಡ್ಸ್, ಇದು ಮರ ಕಟ್ಟಿ ಹೋಗಿದೆ, ಕಲ್ಲಾಗಿದೆ. ಹಸ್ಬೆಂಡ್ ಊರಲ್ಲಿಲ್ಲ, ಸೊ ನಮ್ಮಿಬ್ಬರ ಸಂಭಾಷಣೆ ವಿಡಿಯೋ ಕಾಲ್ ಮುಖಾಂತರ ನಡೀತಾ ಇದೆ ನೋಡಿ. ಇವತ್ತು ಮಕ್ಕಳು ಮತ್ತು ನಾನು ಎದ್ದದ್ದು ಲೇಟ್, ಅಂದರೆ ರಜೆ ಆಯಿತು. ಚಿಕನ್ ಗ್ರೇವಿ ಆಯಿತು, ಅಂದರೆ ನನ್ನ ಮದುವೆ. ಆಮೇಲೆ ಏನೇ ಒಂದು ನಾನ್ ವೆಜ್ ಮಾಡಬೇಕಾದ್ರೂ ಮೊದಲು ನಾನು ಅಜ್ಜನಿಗೆ ಬಡಿಸಿರ್ತೇನೆ, ಅದರ ನಂತರ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲಾ ಫ್ಯಾಮಿಲಿ ಬ್ಲಾಗ್ಸ್. ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ಇವತ್ತು ಮಕ್ಕಳಿಗೂ ರಜೆ, ನಾನು ಕೂಡ ಇವತ್ತು ಸ್ವಲ್ಪ ಫ್ರೀ ಇದ್ದೇನೆ. ಹಾಗಾಗಿ ನನ್ನ ಸಣ್ಣ ಮಗ ಹೇಳ್ತಿದ್ದಾನೆ, ಮಮ್ಮಿ ಇವತ್ತು ಮೀನು ಮಾಡಿ ಅಂತ ಹೇಳ್ತಿದ್ದಾನೆ. ಅಂದರೆ ಚಿಕನ್ ತಿಂದು ಸಾಕಾಯಿತು ನನಗೆ ಮತ್ತು ನನ್ನ ಸಣ್ಣ ಮಗನಿಗೆ. ಮೀನು ಅಂದರೆ ತುಂಬ ಇಷ್ಟ. ದೊಡ್ಡವ ಮೀನು ತಿನ್ನೋದಿಲ್ಲ, ಸಣ್ಣದಿಂದಲೂ ತಿಂತಾ ಇಲ್ಲ ಅವನಿಗೆ ಮೀನಾಗಲ್ಲ. ಚಿಕನ್ ಮಟನ್ ತಿಂತಾನೆ ಅವನು, ಮೀನು ಬಿಲ್ಕುಲ್ ಆಗಲ್ಲ ಅವನಿಗೆ. ಹಾಗಾಗಿ ಅವನಿಗೋಸ್ಕರ ಇವತ್ತು ಎಗ್ ಮಾಡ್ತಿದ್ದೆ ನಾನು. ನನಗೆ ಮತ್ತು ನನ್ನ ಸಣ್ಣ ಮಗನಿಗೆ ಫಿಶ್ ಮಾಡ್ತಿದ್ದೇವೆ. ಹಾಗೆಯೇ ನನ್ನ ಹಸ್ಬೆಂಡ್ ಇಲ್ಲ, ಅವರು ಔಟ್ ಆಫ್ ಸ್ಟೇಷನ್ ಕಾರ್ಯದ ನಿಮಿತ್ತ ಹೊರಗಡೆ ಹೋಗಿದ್ದಾರೆ. ಸೊ ನಾವು ಮೂವರೇ ಮನೆಯಲ್ಲಿ, ನಮ್ಮದು ಇವತ್ತು ರಾಜ್ಯ ಅಂತ ಹೇಳಬೇಕು. ಸೊ ನಾವು ಇವತ್ತಿನ ದಿನ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೇವೆ ಅಂತ ಇವತ್ತಿನ ಬ್ಲಾಗಲ್ಲಿ ಬರ್ತದೆ. ಸೊ ಸ್ಟೇ ಟ್ಯೂನ್ ಫ್ರೆಂಡ್ಸ್. ಆಯಿತು, ಮಾರ್ಕೆಟಿಗೆ ಹೊರಟೇವೆ ನೋಡಿ. ನನ್ನ ಸಣ್ಣ ಮಗ ಎಲ್ಲಿಗೆ ಸಹ ಬರೋದಿಲ್ಲ, ನಾನು ಮತ್ತು ಇವನೇ ಇಬ್ಬರು ಹೊರಡುದು. ಅವನಾಯಿತು, ಅವನ ಮನೆ ಆಯಿತು, ಹೊರಗಡೆ ಎಲ್ಲಿಗೆ ಸಹ ಬರೋದಿಲ್ಲ. ಅವನಿಗೆ ಅವನು ಮನೆ ಮತ್ತು ಅವನದು ಮೊಬೈಲ್, ಇವನೇ ನನ್ನೊಟ್ಟಿಗೆ ಜಾಸ್ತಿ ಬರೋದು. ನಗೋಲೆ ಪಡಿಸೋದಿಲ್ಲ. ಹಾಗಾಗಿ ಒಂದು ಮಾರ್ಕೆಟಿಗೆ ಒಂದು ಹೊರಟೇವು. ಈಗ ಏನೆಲ್ಲ ಮೀನು ಬಂದಿದೆ ಅಂತ ನೋಡಬೇಕು. ಬಂಗುಡೆಜ್ಜ ಅವು ಜಾಸ್ತಿ ಏಜ ಮಾರೆ, ಹೆಂಚಿನ ಮೀನು ತಂದೆ. ಇದು ಬಂಗುಡೆ ಬೆಳಿಗ್ಗೆನೆ ಖಾಲಿಯಾಗಿದೆ ಅಂತೆ, ಅಂದರೆ ಇವತ್ತಿನ ದಿನ 100 ರುಪೀಸಿಗೆ ಇತ್ತಂತೆ. ಹಾಗಾಗಿ ಮೀನು ಇದು ಬಂಗುಡೆ ಬೇಗ ಖಾಲಿಯಾಗಿದೆ, 100 ರೂಪಾಯಿ ಅಂತೇಳಿ. ನಾನು ಹೋದದ್ದು ಲೇಟ್ ಆಗಿದೆ. ಹಾಗೆ ನಾನೀಗ ಪಾಂಫ್ರೆಟ್ ಇಟ್ಕೊಂಡು ಬಂದೆ. ಅದು ಕೆ ಜಿಗೆ 300 ಅಂತೆ. ನಾನು ಹಾಫ್ ಕೆ ಜಿ ತಗೊಂಡೆ, ಯಾಕಂದರೆ ನನಗೆ ಮತ್ತು ನನ್ನ ಸಣ್ಣ ಮಗನಿಗೆಲ್ಲ. ಹಾಗಾಗಿ ಇವನಿಗೆ ಇದರಲ್ಲಿ ನನಗೆ ಗೊತ್ತಿರಲಿಲ್ಲ, ಫ್ರೀಝರಲ್ಲಿ ಈಗ ಚಿಕನ್ ಇದೆ, ಮೊನ್ನೆ ತಂದಿಟ್ಟದು. ಅದು ಈಗ ಇವನಿಗೆ ಚಿಕನ್ ಸಾರು ಮಿನಿ ಮಾಡಬೇಕು ನೋಡಿ. ಚಿಕನ್ ಇದೆ, ನನಗೆ ಗೊತ್ತೇ ಇಲ್ಲ. ಹಂಗೆ ನಾನಂದರೆ ಮೊನ್ನೆ ಸ್ವಲ್ಪ ಮಾಡಿದ್ದೆ, ಮತ್ತು ಹಾಗೆಯೇ ಇಟ್ಟಿದ್ದೆ ನಾನು. ಅಂದರೆ ಬಜೆಟ್ ಸಹ ನೋಡ್ತಾ ಇದ್ದೇನೆ, ಅಂದರೆ ಹಸ್ಬೆಂಡ್ ಇಲ್ಲಲ್ಲ, ಹಸ್ಬೆಂಡ್ ಲೆಕ್ಕದು ಹಣ ಕೊಟ್ಟು ಹೋಗಿದ್ದಾರೆ, ಇಷ್ಟೇ ಬಜೆಟಲ್ಲಿ ಖರ್ಚು ಮಾಡಂತೇಳಿ. ಹಾಗೆ ನಾನು ಸ್ವಲ್ಪ ಮಾಡಿಟ್ಟಿದ್ದೆ, ಮತ್ತು ಸ್ವಲ್ಪ ಫ್ರೀಝರಲ್ಲಿ ಇಟ್ಟಿದ್ದೆ. ನನಗೆ ನೆನಪೇ ಇರಲಿಲ್ಲ ಫ್ರೀಝರಲ್ಲಿ ಉಂಟಂತ ಹೇಳಿ. ಹಾಗೆ ನನ್ನ ಮಗ ಹೇಳಿದೆ ಫ್ರೀಝರಲ್ಲಿ ಕೂಡ ಚಿಕನ್ ಇದೆ ಅಂತ ಹೇಳಿ. ಹಾಗೆ ನಾನು ಚಿಕನ್ ಸಾರು ಮಾಡ್ತಿದ್ದೀನಿ, ಮತ್ತು ಫಿಶ್ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಹಾಫ್ ಕೆ ಜಿಗೆ ಇಷ್ಟು ಸಿಕ್ಕಿತು. ಎಷ್ಟುಂಟು ನೋಡು, 1 2 3 4 5 ಸಿಕ್ಕಿದೆ ಹಾಫ್ ಕೆ ಜಿಗೆ. ಮತ್ತು ಸ್ವಲ್ಪ ಒಂದು ಎಕ್ಸ್ಟ್ರಾ ಇದನ್ನು ಹಾಕಿಸಿದೆ, ಬೊಳಂಗಿರ ಮೀನು ಅಂತ ಉಂಟಲ್ಲ, ಅದನ್ನು ಹಾಕಿಸಿದೆ. 5 ಉಂಟು, ನಮಗೆ ಸಾಕು ಇಬ್ಬರಿಗೆ. ಹಾಗಾಗಿ ಇದೊಂದು ಫಿಶ್ ಫ್ರೈ ಮಾಡಬೇಕು ಒಂದು ನೋಡಿ ಫ್ರೆಂಡ್ಸ್. ಇದು ಮರ ಕಟ್ಟಿ ಹೋಗಿದೆ, ಕಲ್ಲಾಗಿದೆ. ಇನ್ನು ಅದಕ್ಕೆ ನೀರು ಹಾಕಿ ಇಡಬೇಕು. ಅಂದರೆ ಮೊನ್ನೆ ತಂದಿಟ್ಟದು, ಅದಕ್ಕೆ ಈಗ ನೀರು ಹಾಕಿ ಇಡಬೇಕು. ನೀರು ಹಾಕಿ ಇಡುವಾಗ ಸ್ವಲ್ಪ ಮೆಲ್ಟ್ ಆಗ್ತದೆ. ಇದು ಇಟ್ಟದ್ದು ನನಗೆ ನೆನಪೇ ಇಲ್ಲ, ಹಾಗಾಗಿ ನಮಗೆಲ್ಲರಿಗೆ ಸಾರಾಯಿತು ಮತ್ತು ಫಿಶ್ ಫ್ರೈ ಆಯಿತು. ಚಿಕನ್ ಸಾರು ಮಾಡ್ತಿದ್ದೇನೆ ನೋಡಿ. ಇದನ್ನು ಚಿಕನ್ ಸಾರು ಅಂತ ಹೇಳಿದ, ಯಾಕಂದರೆ ನಾಳೆ ಟಿಫಿನ್ಗೆ ಸಾಕ್ತದೆ. ಹಾಗಾಗಿ ನಾನು ಚಿಕನ್ ಸಾರು ಮಾಡ್ತಿದ್ದೇನೆ. ಇವತ್ತು ಮಕ್ಕಳು ಮತ್ತು ನಾನು ಎದ್ದದ್ದು ಲೇಟ್, ಅಂದರೆ ರಜೆ ಅಲ್ಲ. ಹಾಗಾಗಿ ಈಗ ನೋಡಿ ಗಂಟೆ 1:30 ಆಗಲಿಕ್ಕೆ ಬಂತು. ನಮ್ಮದು ಈಗ ಸಹ ಇನ್ನೂ ಸಹ ಮಸಾಲ ರೆಡಿ ಮಾಡ್ತಿದ್ದೇನೆ.
ಹಸ್ಬೆಂಡ್ ಇಲ್ಲಲ್ಲ, ಹಸ್ಬೆಂಡ್ ಇದ್ರೆ ಬೇಗ ಎಬ್ಬಿಸ್ತಾರೆ. ಇವತ್ತು ನಮ್ಮದೇ ರಾಜ್ಯ, ಹಾಗಾಗಿ ನಾವು ಎಂಜಾಯ್ ಮಾಡ್ತಿದ್ದೇವೆ ಫುಲ್ಲು. ಆಯಿತು, ಚಿಕನ್ ಗ್ರೇವಿ ಆಯಿತು. ಅಂದರೆ ನನ್ನ ಮಗ ಹೇಳಿದ ಸಾರು ಬೇಡ, ಸ್ವಲ್ಪ ದಪ್ಪ ಮಾಡಿ ಗ್ರೇವಿ ಟೈಪ್ ಮಾಡಿ ಅಂತ ಹೇಳಿದ. ಹಾಗೆ ಸ್ವಲ್ಪ ದಪ್ಪ ಟೈಪಲ್ಲಿ ಮಾಡಿದ್ವಿ, ಒಳ್ಳೆಯದಾಯಿತು ಗ್ರೇವಿಯಾಗಿ. ನೋಡಿ ಆಯಿತು, ಇದೊಂದು ರೆಡಿ ಆಯಿತು. ಇನ್ನೊಂದು ಫಿಶ್ ಫ್ರೈ ಆದರೆ ಆಯಿತು ನನ್ನದು. ನೋಡಿ ಫ್ರೆಂಡ್ಸ್, ಇವನು ಕೂತ್ಕೊಂಡ ಊಟಕ್ಕೆ. ಇವನಿಗೆ ಫಿಶ್ ಫ್ರೈ ಬೇಡಂತೆ, ಫಿಶ್ ತಿನ್ನುವುದಿಲ್ಲ ಅವನು. ಹಾಗೆ ಚಿಕನ್ ಗ್ರೇವಿ ದಪ್ಪ ಮಾಡಿದ್ದೀನಿ, ಸ್ವಲ್ಪ ಗಸಿ. ಹಾಗೆ ಇವನು ಕೂತ್ಕೊಂಡ. ನಮ್ಮದು ಫಿಶ್ ಫ್ರೈ ಇನ್ನಾಗಬೇಕು. ಫಿಶ್ ಫ್ರೈ ಆದ ನಂತರ ನಾವು ಸಹ ಕೂತ್ಕೊಳ್ಳೋದು, ನಾನು ಮತ್ತು ಸಣ್ಣ ಮಗ. ಜೀರಿಗೆ ಫ್ಲೇವರ್ ಇದು. ನೀವು ಫಿಶ್ ಫ್ರೈ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಮಾಡಿ ನೋಡಿ, ಒಳ್ಳೆ ಟೇಸ್ಟ್ ಕೂಡ. ಎಕ್ಸ್ಟ್ರಾ ಫ್ಲೇವರ್ ಅಂದರೆ ಇದೊಂದು ಜೀರದೊಂದು ಸೂಪರ್ ಆಗ್ತದೆ ಟೇಸ್ಟ್. ಫಿಶ್ ಫ್ರೈಗೆ ಹೇಳಿ ಮಾಡಿಸಿದಂಥ ಒಂದು ಇಷ್ಟು ಇಂಗ್ರೀಡಿಯೆಂಟ್ಸ್. ಸೊ ಇದೆಲ್ಲ ಗ್ರೈಂಡ್ ಆದ ನಂತರ ಅದಕ್ಕೆ ಬೇಸೊಪ್ಪು ಹಾಕಿ ಇದು ಮಾಡಬೇಕು, ಒಳ್ಳೇದಾಗ್ತದೆ. ಮತ್ತೆ ಸಹ ಬಾಳೆ ಎಲೆ ಇದ್ದರೆ ಮತ್ತೆ ಸಹ ಒಳ್ಳೇದು. ನನಗೆ ಬಾಳೆ ಎಲೆ ಸಿಗಲಿಲ್ಲ, ಸೊ ನಾನು ಇಷ್ಟರಲ್ಲಿ ಈಗ ಅಡ್ಜಸ್ಟ್ ಮಾಡಿ ತೋರಿಸ್ತಿದ್ದೇನೆ. ನೋಡಿ ಒಳ್ಳೆ ಟೇಸ್ಟ್. ನೀವೊಂದು ಮಾಡಿ ನೋಡಿ, ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಗ್ರೈಂಡ್ ಆಯಿತು ನೋಡಿ. ಈಗ ಅದಕ್ಕೆ ಬೇಸೊಪ್ಪು ಸಹ ಹಾಕಿದ್ದೇನೆ ನೋಡಿ, ಬೇವಿನ ಸೊಪ್ಪು. ಫ್ಲೇವರ್ ಒಳ್ಳೇದು ಬರ್ತದೆ. ಇವಾಗ ಅದಕ್ಕೊಂದು ಮೊಟ್ಟೆ ಹೊಡೆದು ಹಾಕ್ತಿದ್ದೇನೆ, ಅಂದರೆ ಸ್ವಲ್ಪ ಕ್ರಿಸ್ಪಿ ಬರಲಿಕ್ಕೆ ಅಂತ ಹೇಳಿ. ನೋಡಿ ಸಾಲ್ಟ್ ಹಾಕಿದೆ. ನೋಡಿ ಎಲ್ಲ ಬೆರೆಸಿಟ್ಟೆ ನೋಡಿ. ಒಳ್ಳೆ ಎಳಿಬೇಕು ಇನ್ನು ಮಸಾಲದು. ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಆದರೂ ಬೇಕು. ನಾನು ಮನೇಲಿ ಏನೇ ಒಂದು ನಾನ್ ವೆಜ್ ಮಾಡಬೇಕಾದ್ರೂ ಮೊದಲು ನಾನು ಅಜ್ಜನಿಗೆ ಬಡಿಸಿಡ್ತೇನೆ, ಅದರ ನಂತರ ನಾನು ಸೇವನೆ ಮಾಡೋದು. ಹಾಗೆ ಪ್ರತಿಯೊಂದು ನಾನ್ ವೆಜ್ ಮಾಡುವಾಗ ಕೂಡ ಅಜ್ಜನಿಗೆ ಬಡಿಸಿ ಇಟ್ಟಿರ್ತೇನೆ ಅಡುಗೆ ಕೋಣೆಯಲ್ಲಿ. ಹಸ್ಬೆಂಡ್ ಊರಲ್ಲಿಲ್ಲ, ಸೊ ನಾನು ನನ್ನ ಮಗನ ಮೊಬೈಲ್ ತಗೊಂಡು ಹಸ್ಬೆಂಡಿಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ದೇನೆ. ನಮ್ಮಿಬ್ಬರ ವಿಡಿಯೋ ಕಾಲ್ ಸಂಭಾಷಣೆಯನ್ನು ನೋಡಿ. ಬಂದರು ನೋಡಿ. ಅವರು ನನಗೆ ತಮಾಷೆ ಮಾಡ್ತಿದ್ದಾರೆ, ನಾನು ಇಲ್ಲದೇ ಇರುವಾಗ ಒಳ್ಳೆ ಗಮ್ಮತ್ತು ಮಾಡಿ ಅಂತ ಹೇಳಿ ಸುಮ್ಮನೆ ತಮಾಷೆ ಮಾಡ್ತಿದ್ದಾರೆ. ಅವರಿರುವ ಊರಲ್ಲಿ ಮೀನಿಗೆಲ್ಲ ತುಂಬ ಚೀಪ್ ರೇಟ್ ಅಂತೆ, ಕಮ್ಮಿ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಹೇಳಿದೆ, ಇವತ್ತು ನಮ್ಮ ಊರಲ್ಲಿ ಕೂಡ ಬಂಗುಡೆಗೆ ರೇಟ್ ಕಮ್ಮಿ ಇತ್ತು, 100 ರುಪೀಸ್ ಅಂತ ಹೇಳಿದೆ. ಆದರೆ ನಾನು ಹೋಗುವಾಗ ಸಿಗಲಿಲ್ಲ ಅಂತ ಹೇಳಿದೆ. ಮಕ್ಕಳದೆಲ್ಲ ಊಟ ಆಯಿತು. ಈಗ ಕೊನೆಯದು ಸರದಿ ನನ್ನದು. ನಾನು ಇವಾಗ ಊಟ ಮಾಡಲಿಕ್ಕೆ ಕೂತ್ಕೊಂಡೆ. ನೋಡಿದ್ರಲ್ವ ಫ್ರೆಂಡ್ಸ್, ನಾನು ಇವತ್ತಿನ ದಿನ ಏನೆಲ್ಲ ಮಾಡಿದೆ, ಏನು ಅಡುಗೆ ಕೋಣೆಯಲ್ಲಿ ಮಾಡಿದೆ, ಮಕ್ಕಳ ಜೊತೆ ಇವಾಗ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೇನೆ. ಮಕ್ಕಳಂದರೆ ವಾರದಲ್ಲಿ ಇವತ್ತು ರಜೆ ಇದ್ದ ಕಾರಣ ನನ್ನ ಜೊತೆ ನಿಂತಾರೆ. ಈಗ ಇವತ್ತು ಮೊಬೈಲಲ್ಲಿ ಏನು ಮುಟ್ಲಿಲ್ಲ, ನನ್ನ ಜೊತೆ ನಿಂತಾರೆ. ಅದು ಕೂಡ ಒಂದು ಖುಷಿಯೇ. ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿದರೆ ನೋಡಿ, ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್.